ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎದುರಿನ ಸರ್ವಿಸ್ ರಸ್ತೆಯಲ್ಲಿ ಮಹಾಲಕ್ಷ್ಮಿ ರಿಕ್ಷಾ ನಿಲ್ದಾಣ ಎಂಬ ಫಲಕ ಅಳವಡಿಸಲಾಗಿದ್ದು ಸ್ಥಳೀಯ ರಿಕ್ಷಾ ಯೂನಿಯನ್ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪಡುಬಿದ್ರಿ ಪೊಲೀಸರು ರಿಕ್ಷಾ ನಿಲ್ದಾಣದ ನಾಮಫಲಕವನ್ನು ತೆರವುಗೊಳಿಸಿದ್ದಾರೆ। ಈ ಬಗ್ಗೆ ಉಚ್ಚಿಲ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಸಿರಾಜ್ ಮಾತನಾಡಿ, ಸ್ಥಳೀಯ ರಿಕ್ಷಾ ಚಾಲಕರು ಇಲ್ಲಿ ಬಾಡಿಗೆ ಮಾಡೋದಕ್ಕೆ ಆಕ್ಷೇಪ ಇಲ್ಲ, ಆದರೆ ಬೇರೆ ಊರಿನ ರಿಕ್ಷಾ ಚಾಲಕರು ಇಲ್ಲಿಗೆ ಬಾಡಿಗೆ ಮಾಡುತ್ತಾರೆ। ಉಚ್ಚಿಲ ಹಾಗೂ ಎರ್ಮಾಳಿನ ಯೂನಿಯನ್ನಲ್ಲಿನ ಸದಸ್ಯರಾಗಿ ಬಂದ ನಂತರ ಇಲ್ಲಿ ಬಾಡಿಗೆ ಮಾಡಲು ನಮ್ಮ ಆಕ್ಷೇಪ ಇಲ್ಲ। ಇಲ್ಲಿಯ ನಿಲ್ದಾಣದ ಆಟೋ ಚಾಲಕರು ಹೆಚ್ಚಿನ ಹಣ ವಸೂಲಾತಿ ಮಾಡುವ ಬಗ್ಗೆ ಕೆಲವು ಗ್ರಾಹಕರು ದೂರಿದ್ದು ನೂತನ ಯೂನಿಯನ್ಗೆ ನಮ್ಮ ಆಕ್ಷೇಪ ಇದೆ ಎಂದರು। ಘಟನಾ ಸ್ಥಳಕ್ಕೆ ಪಡುಬಿದ್ರಿ ಠಾಣಾಧಿಕಾರಿ ಪುರುಷೋತ್ತಮ್ ರವರು ಆಗಮಿಸಿ ನಾಮಫಲಕ ತೆರವುಗೊಳಿಸುವಂತೆ ಹೇಳಿದ್ದು ಎರಡು ಕಡೆಯ ರಿಕ್ಷಾದವರನ್ನ ಮಾತುಕತೆಗೆ ಪಡುಬಿದ್ರಿ ಠಾಣೆಗೆ ಕರೆದಿದ್ದಾರೆ। ಈ ಸಂದರ್ಭ ಉಚ್ಚಿಲ ಯೂನಿಯನ್ ಅಧ್ಯಕ್ಷ ಸಿರಾಜ್, ಉಚ್ಚಿಲ ಕಾರ್ಯದರ್ಶಿ ಜಾನ್ ಬಂಗೇರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು।